ಓಕೆ, ಯಾಕೆ ಬರ್ತದೆ ಬ್ಲ್ಯಾಕ್ ಫಂಗಸ್? ಈಗ ಈ ಎನ್ವೈರ್ಮೆಂಟಲ್ಲಿ ಸಮೇತ ಇದೆ ಬ್ಲ್ಯಾಕ್ ಫಂಗಸ್ ಇದೆ. ಅದಕ್ಕೆ ಮ್ಯೂಕೋರ್ಮೈಕೋಸಿಸ್ ಅಂತ ಹೇಳಿದೆ. ಅಥವಾ ನಮ್ಮ ಆಲ್ರೆಡಿ ಮೂಗು ಮತ್ತು ಗಂಟ್ಲಲ್ಲಿ ಸಮೇತ ಮ್ಯೂಕೋರ್ಮೈಕೋಸಿಸ್ ಆ್ಯಸ್ ಎ ಕಮೆನ್ಸಾಲ್ ಇರುವಂಥ ಸಾಧ್ಯತೆಯೂ ಇದೆ. ಅದು ಬಿಟ್ಟರೆ ಸಾಮಾನ್ಯವಾಗಿ ಈ ಬ್ಲ್ಯಾಕ್ ಫಂಗಸ್ ಮ್ಯೂಕೋರ್ಮೈಕೋಸಿಸ್ ಕೆಲವೊಂದು ಮಣ್ಣಿನಲ್ಲಿ ಅಥವಾ ಗಿಡದ ಎಲೆಗಳಲ್ಲಿ, ಕೆಲವೊಂದು ಪ್ರಾಣಿಯ ಚರ್ಮದಲ್ಲಿ, ಪ್ರಾಣಿಯ ರೋಮದಲ್ಲಿ ಇರುವಂಥ ಸಾಧ್ಯತೆಗಳು ಇದೆ. ಅಥವಾ ನಾರ್ಮಲ್ ನಮ್ಮ ದೇಹದಲ್ಲಿ ಇರುವಂಥ ಸಾಧ್ಯತೆಗಳು ಇರ್ತದೆ. ಯಾವುದೇ ಅಂತ ತೊಂದರೆಗಳನ್ನು ಅದು ತೊಂದರೆ ಮಾಡುವುದಿಲ್ಲ. ಈಗ 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 ಒಂದೊಂದು ಡಾಕ್ಟರ್ಗಳು ಒಂದೊಂದು ಹೇಳ್ತಾರೆ. ಎಲ್ಲರೂ ಒಂದು ಹೈಪೋಥಿಫಿಕೇಶನ್ ಬಿಟ್ಟರೆ ಯಾರು ಪರ್ಫೆಕ್ಟ್ ಅಂತ ಹೇಳ್ತಾರೆ ಅಂತ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. 10 ಕಾರಣಗಳು ಇದಾಗ್ಬೋದು ಅಂತ ಹೇಳ್ತಾರೆ. ಈಗ ಕೋವಿಡ್ ರೋಗಿಗಳಿಗೆ ಅವರ ಜೀವ ಉಳಿಸಲಿಕ್ಕೆ ಸ್ಟಿರಾಯ್ಡ್ ಟ್ರೀಟ್ಮೆಂಟನ್ನು ಕೊಟ್ಟಿರ್ತಾರೆ. ಸ್ಟಿರಾಯ್ಡ್, ಈಗ ಅದೇ ಒಂದು ರೋಗಿಗೆ ಒಬ್ಬನಿಗೆ ಡಯಾಬಿಟಿಸ್ ಇರ್ತದೆ. ಸೊ ಡಯಾಬಿಟಿಸ್ ಇದ್ದ ರೋಗಿಗೆ ಸ್ಟಿರಾಯ್ಡ್ ಕೊಟ್ಟಾಗ ಡಯಾಬಿಟಿಸ್ ಏನಾಗ್ತದೆ, ಹೆಚ್ಚಾಗ್ತದೆ. ಸೊ ಅದು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಪುನಃ ಡಯಾಬಿಟಿಕ್ ಟ್ರೀಟ್ಮೆಂಟ್ ಹಾಕ್ತಾರೆ. ಸೊ ಹೀಗೆಲ್ಲ ಸ್ಟಿರಾಯ್ಡ್ ಹಾಕಿ ಅದನ್ನು ನಿಲ್ಲಿಸಿದ ಮೇಲೆ ಬಾಡಿಯ ಇಮ್ಯುನಿಟಿ ಕಡಿಮೆ ಆಗೋದು ನ್ಯಾಚುರಲಿ. ಅದರಲ್ಲೂ ಡಯಾಬಿಟಿಕ್ ರೋಗಿಗಳಲ್ಲಿ ಬಾಡಿಯ ಇಮ್ಯುನಿಟಿ ಮತ್ತೆ ಕಡಿಮೆ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಸೊ ಇಂಥ ರೋಗಿಗಳು ಕೆಲವರಿಗೆ ಈಗ ಮೂಗಿನಲ್ಲಿ ಇಲ್ಲದಿದ್ದರೂ, ಕಮೆನ್ಸಲ್ ಮೊದಲೇ ಇಲ್ಲದಿದ್ದರು, ಬಾಯಿಯಲ್ಲಿ ಇಲ್ಲದಿದ್ದರು, ಕೆಲವರಿಗೆ ಏನಂದರೆ ಹಲ್ಲು ಉಳುಕು ಇಡ್ಬೋದು. ಹಲ್ಲು ಉಳುಕಿದ ಅಲ್ಲಿ ಕಪ್ಪಾಗಿರ್ತದೆ ಹಲ್ಲು ಉಳುಕು, ಅದರಲ್ಲೂ ಬರ್ಬೋದಂತೆ ಮ್ಯೂಕೋರ್. ಕೆಲವರಿಗೆ ಹಲ್ಲು ಹೊಟ್ಟೆ ಆಗಿರ್ತದೆ, ನೀವು ನೋಡಿದ್ರೆ ಕಪ್ಪು ಇರ್ತದೆ, ಅದು ಅದ್ರಲ್ಲಿ ಯಾಕೆ ಇರಬಾರ್ದು ಮ್ಯೂಕೋರ್, ಅದರಲ್ಲಿ ಇರೋ ಚಾನ್ಸ್ ಇದೆ, ಹೇಗೂ ಬರ್ಬೋದು. ಸೊ ಕೆಲವರಿಗೆ ಈಗ ಏನು ಇಲ್ಲದಿದ್ದವರು ಜನರೇನು ಈಗ ಕೋವಿಡ್ನಾಗ ಇದ್ದಾದ್ಮೇಲೆ ನೀವು ಇದರೆಲ್ಲ ಮಾಧ್ಯಮದಲ್ಲಿ ನೋಡ್ತೀರಿ, ಕೋವಿಡ್ ಗೆದ್ದ ವೀರರು ಅದು ಇದು ಅಂತ ಹಾಕ್ಕೊಂಡಿದ್ದಾರೆ. ಎಲ್ಲ ಫ್ಯಾಮಿಲಿಯವರೆಲ್ಲ ಜಯಿಸಿ ಬಂದರು ಅಂತ ಸಂತೋಷ. ಆವಾಗ ಸಂತೋಷ ಕಾಲದಲ್ಲಿ ಕೆಲವರು ಏನು ಮಾಡ್ತಾರೆ, ಹೋಗಿ ಗದ್ದೆಗೆ ಹೋಗಿ ರೈತರು ಉಳ್ಳಿಕ್ಕೆ ಶುರು ಮಾಡ್ತಾರೆ, ಅಥವಾ ಮನೆಯಲ್ಲಿರುವಂಥ ಗಾರ್ಡನಿಂಗ್ ಕೆಲಸ ಮಾಡ್ತಾರೆ, ಅಥವಾ ಮನೆಯಲ್ಲಿರುವಂಥ ಪೆಟ್ ಆನಿಮಲ್ಸ್ ಜೊತೆಗೆ ಒಡನಾಟ ಮಾಡ್ತಾರೆ. ಸೊ ಈ ನಮ್ನಿ ಮಾಡೋತ್ತಿಗೆ ಏನಾಗ್ತದೆ ಅಂತ ಹೇಳಿದರೆ ದ ಪಾಸಿಬಿಲಿಟೀಸ್ ಆಫ್ ಇಂಥ ಒಂದು ರೋಗಾಣು ಅದರಲ್ಲಿ ಇದ್ದರೆ ಆಲ್ರೆಡಿ, ಅಂದರೆ ಮೂಗಿನಲ್ಲಿರುವಂಥ ಮ್ಯೂಕೋಸಾ ಅದು ಸ್ವಲ್ಪ ಇಮ್ಯುನಿಟಿ ಡೌನ್ ಆದಾಗ ಅದು ಡ್ಯಾಮೇಜ್ ಆಗ್ತದೆ. ಮ್ಯೂಕೋಸಾದ ಮೂಲಕ ಅದು ಸೈನಸ್ಸಿಗೆ ಹೋಗ್ತದೆ. ಸೈನಸ್ಸಿಂದ ಟ್ರೀಟ್ಮೆಂಟ್ ಆಗಿದ್ರೆ ಕಣ್ಣಿಗೆ ಹೋಗಿ ಮೆದುಳಿಗೆ ಹೋಗುವಂಥ ಸಾಧ್ಯತೆ, ಅದು ಮೂಗಿನ ಮೂಲಕನೇ ಹೋಗೋದು ಬರುವಂಥ. ಹೌದು, ಕಣ್ಣು, ಕಿವಿ, ಬಾಯಿಯಲ್ಲಿನೂ ಇರ್ತದೆ ಅದು ಮ್ಯೂಕರ್. ಮೂಗಿನಲ್ಲಿ ಹೆಚ್ಚಾಗಿರೋದು. ಅದು ಬಿಟ್ಟರೆ ಅಲ್ಲಿಂದ ಸೈನಸ್ಗಳಿಗೆ ಹೋಗ್ತದೆ, ಕಣ್ಣಿಗೆ ಹೋಗಿ ಅದನ್ನು ಟ್ರೀಟ್ಮೆಂಟ್ ಆಗದಿದ್ದರೆ ಮತ್ತೆ ಮಿದುಳಿಗೆ ಹೋಗ್ತದೆ. ಮಿದುಳಿಗೆ ಹೋದರೆ ಮತ್ತೆ ಅವನು ರೋಗಿ ಸಾವನ್ನಪ್ಪುವಂಥ ಸಾಧ್ಯತೆಯೂ ಇದೆ.